ರಮಾನಾಥ್ ಕೋಟೆಕಾರ್ ರವರ ಕೋಟೆಕಾರಿನ ಮಾಂತ್ರಿಕ ಸಿದ್ಧಮರ್ದ ವೈದ್ಯ ಮತ್ತು ತುಳುನಾಡಿನ ಬಿಲ್ಲವರ ಆರಾಧನೆಗಳು ಎಂಬ ಕೃತಿಯ ಲೋಕಾರ್ಪಣೆ ಹಾಗೂ ಅಮಿತ್ ಕುಮಾರ್ ಬೆಂಗ್ರೆ ಅವರ ರಾಗ ಸಂಯೋಜನೆಯ ಬೊಳಂಗಾರ ತುಡರ್ ತುಳುನಾಡ ದೈವರಾಜ ಬಬ್ಬುಸ್ವಾಮಿನ ಭಕ್ತಿ ಪದಕೊಲು ಎಂಬ ಧ್ವನಿಸುರುಳಿಯ ಬಿಡುಗಡೆ ಕಾರ್ಯಕ್ರಮವು ಯಯ್ಯಾಡಿಯ ವಿ4 ನ್ಯೂಸ್ನ ಆಡಳಿತ ಕಚೇರಿಯಲ್ಲಿ ನಡೆಯಿತು. ಸಾಯಿ ಸುಂದರಿ ಸೇವಾ ಟ್ರಸ್ಟ್ ಕೋಟೆಕಾರ್ ಮಂಗಳೂರು, ವಿ4 ನ್ಯೂಸ್ ಚಾನೆಲ್ ಯಯ್ಯಾಡಿ ಮಂಗಳೂರು, ಧ್ಯಾನ ಸಂಗೀತ ಅಕಾಡೆಮಿ ಉರ್ವ ಸ್ಟೋರ್ ಮಂಗಳೂರು ಇವರ ಸಹಭಾಗಿತ್ವದಲ್ಲಿ ಕೃತಿಯ ಲೋಕಾರ್ಪಣೆ ಮತ್ತು ಧ್ವನಿಸುರುಳಿಯ ಬಿಡುಗಡೆ ಸಮಾರಂಭ ನಡೆಯಿತು. ಕೋಟೆಕಾರಿನ ಮಾಂತ್ರಿಕ ಸಿದ್ಧಮರ್ದ ವೈದ್ಯ ಮತ್ತು ತುಳುನಾಡಿನ ಬಿಲ್ಲವರ ಆರಾಧನೆಗಳು ಎಂಬ ಕೃತಿಯನ್ನು ನಿವೃತ್ತ ಶಿಕ್ಷಕಿ, ಸಂಶೋಧಕಿ, ಲೇಖಕಿ ಬಿಎಂ ರೋಹಿಣಿ ಅವರು ಬಿಡುಗಡೆಗೊಳಿಸಿದರು. ನಂತರ ಮಾತನಾಡಿದ ಅವರು, ಈ ಕೃತಿಯಲ್ಲಿರುವ ಕದ್ರಿ ಜೋಗಿ ಮಠ ಮತ್ತು ಬಿಲ್ಲವರ ಆರಾಧನೆಯ ಬಗ್ಗೆ ಇರುವ ಮಾಹಿತಿ ಅತ್ಯುತ್ತಮವಾಗಿದ್ದು, ಇಂತಹ ಕೃತಿಯನ್ನು ಬಿಡುಗಡೆಗೊಳಿಸುವ ಅವಕಾಶ ಸಿಕ್ಕಿರುವುದು ಖುಷಿ ತಂದಿದೆ ಎಂದರು. ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಒಂದು ಪುರಾಣ ಇದೆ, ಗೊತ್ತಾ ನಿಮಗೆ? ದೇವಸ್ಥಾನಗಳ ಒಂದು ಪುರಾಣ ಇದೆ. ಅದನ್ನು ಬರೆದವರು ಯಾರು? ಬ್ರಾಹ್ಮಣರು. ನಾವು ನಮ್ಮ ದೈವಗಳ ಬಗ್ಗೆ ಪಾರ್ದನ ಕಟ್ಟಿದ್ದೇವೆ. ಇದನ್ನು ಯಾರು ಬರೆದದ್ದು? ಅಕ್ಷರ ಗೊತ್ತಿಲ್ಲದ ನಮ್ಮಂಥವರು ಬರೆದದ್ದು. ನೋಡಿ, ಪುರಾಣ ಮಿತ್ಯೇವ ನ ಸಾಧು ಸರ್ವಂ ಅಂತ ಒಂದು ಮಾತಿದೆ. ಏನು ಗೊತ್ತಾ ಅದರ ಅರ್ಥ? ಪುರಾಣದಲ್ಲಿ ಬರೆದೆಲ್ಲ ಸತ್ಯ ಅಲ್ಲ. ಬರೀತಾರೆ ಮತ್ತೆ ಹೇಳ್ತಾರೆ ಅದು ಸತ್ಯ ಅಲ್ಲ ಅಂತ. ಹಾಗೆಯೇ ಅವರು ಸತ್ಯ ಇಲ್ಲದನ್ನು ಎಷ್ಟೋ ಸೇರಿಸಿದ್ದಾರೆ. ಹಾಗೆಯೇ ನಾವು ಪಾರ್ದನದಲ್ಲಿ ಸೇರಿಸಿದ್ದೇವೆ. ನಮ್ಮ ಕಲ್ಪನೆ, ನಮ್ಮ ತಿಳುವಳಿಕೆ, ನಮ್ಮ ಜ್ಞಾನ ಅದಕ್ಕೊಂದು ಎಲ್ಲ ಸೇರಿಸಿ ಪಾರ್ದನ ಕಟ್ಟಿದ್ದೇವೆ. ಆ ಪಾರ್ದನದಲ್ಲಿ ಒಂದು ದುರ್ಬಲವಾದ ಎಳೆ ಇದೆ, ಚರಿತ್ರೆದು ಒಂದು ದುರ್ಬಲವಾದ ಎಳೆ. ಆ ಎಳೆಯನ್ನು ಹಿಡ್ಕೊಂಡು, ಆ ಜಾಡು ಹಿಡ್ಕೊಂಡು ಇವರು ವರ್ಷಗಟ್ಟಲೆ ಕೆಲಸ ಮಾಡಿದ್ದಾರೆ. ನೋಡಿ, ಇದು ದೊಡ್ಡದು. ನೋಡಿ, ಈ ಪುಸ್ತಕದಲ್ಲಿ ಸುಮಾರು 4 ತುಳು ಪಾರ್ದನಗಳಿವೆ. 4 ಪಾರ್ದನಗಳಿವೆ. ಅವುಗಳನ್ನು ಹುಡುಕಿ ಅವರಿಂದ ಹಾಡಿಸಿ ಅದರ ಅರ್ಥ ಹೇಳಿ, ಅದರಲ್ಲಿ ಒಂದು ಸಣ್ಣ ಚರಿತ್ರೆ ಸಹ ಇದೆ. ನಿವೃತ್ತ ಪ್ರಾಂಶುಪಾಲರು ಹಾಗೂ ಲೇಖಕಿ ಶಶಿಕಲಾ ಅವರು ಮಾತನಾಡಿ, ಈ ಕೃತಿಯ ಹಿಂದೆ ಸತತ 30 ವರ್ಷಗಳ ಪರಿಶ್ರಮವಿದ್ದು, ಹಲವು ಊರುಗಳು, ಹಳ್ಳಿಗಳಲ್ಲಿ ತಿರುಗಿ ಅಲ್ಲಿರುವ ದೇವಸ್ಥಾನ, ದೈವಸ್ಥಾನಗಳಿಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಿ ಅಧ್ಯಯನ ಮಾಡಿ ಕೃತಿಯನ್ನು ಬರೆದಿರುವುದು ಶ್ಲಾಘನೀಯ ಎಂದರು. ನಾನು ಸುರು ತುಯ್ನಿ ನಮ್ಮ ಬೊಂಬೈದ ಬಾಬು ಶಿವ ಪೂಜಾರ್ಲೆನ ಒಂಜಿ ಪುಸ್ತಕ ಬಿಲ್ಲವ ಗುತ್ತು ಐಕೊಂಜಿ ತಂಡ ಕಟ್ಟದಿತ್ತೇರಾರು ಕ್ಷೇತ್ರ ಕಾರ್ಯ ಮಲ್ಪೆರೆ ಐಟ್ ಆರ್ಲ ಒಂಜಿ ಮೆಂಬರ್ ನಮ್ಮ ಮೂಡುಬೆಳ್ಳೆ ನಮ್ಮ ರೋಹಿಣಿ ಮಾತ ಮೆಂಬರ್ಸ್ ಅಪಗ ತೂತೀನಿ ಆನಾರೇನು ಅಂಡ ಆರ್ನ ಒಂಜಿ ವ್ಯಕ್ತಿತ್ವ ಆಡು, ಆರ್ನ ಒಂಜಿ ಜ್ಞಾನ ಆವಡು, ಆರ್ನ ಒಂಜಿ ಅಧ್ಯಯನಶೀಲತೆ ಆವಡು ಹಿಂಗೆ ದಾಲ ಗೊತ್ತಿಜಂಡು. ಆ PVS ಬಿಲ್ಡಿಂಗ್ದ ಗ್ರೌಂಡ್ ಫ್ಲೋರ್ಡು ಒಂಜಿ ಎಲ್ಲ ಶಾಪ್ ಫೋಟೋ ಫ್ರೇಮ್ ಪಾಡ್ನ ಐತ ಮಾಲಕರಾಯಿನ ಈ ನರಮಣಿ ಈತೊಂಜಿ ಮಲ್ಲ ಗ್ರಂಥ, ಈತೊಂಜಿ ಕಲೆಕ್ಷನ್ ಆಫ್ ವರ್ಕ್, ಈತೊಂದು ಅಧ್ಯಯನ ಮಲ್ತದೇರು ಬಂದಾಗ ಅವು ಪಕ್ಕೋಗಿ ನಂಬೇರ ಆಪುಜಿ ಆಂಡ ಆರು ಮಲ್ತು ತೋಜಾದೇರು ಅವೇನು ಮಲ್ತು ತೋಜಾದೇರು. ಆ ಒಂಜಿ ಎಂಚೆಲ್ಲ ಬಂದ್ಬನಿ ಸರಳಾತಿ ಸರಳ ಸೀದಾ ಅಂಚಿತ್ತಿ ಪಾಪದ ಜನ ಬಂದ್ಬಂದವ ತುಳ್ಟು ಪಾಪದ ಜನ ಅಂದ ಅಂಚಿತ್ತಿ ನರಮಾಣಿಯನ ಪಿರಾವುಡಿತ್ತಿನ ಆ ಅಧ್ಯಯನಶೀಲತೆ, ಆ ಕಮಿಟ್ಮೆಂಟ್, ಆ ಒಂಜಿ ನಿಷ್ಠೆ, ಆ ತಾಳ್ಮೆ ಇಂದು ಮಾತ ಅವು ಪಾತೆರಗು ತಿಕ್ಕಂದು ಅವೇನು ತೆರಿಯೋಡಾಂಡ ನಮ್ಮ ಮಾತ ಪುಸ್ತಕನ ಅವೇನು ಪರ್ಚೇಸ್ ಮಲ್ತು ಓದನ್ನ ಮಾತ್ರ ನಂಗೆ ಅರ್ನ ವೈವಿಧ್ಯತೆ, ಆ ಬೂಕದ ವೈವಿಧ್ಯತೆ ಪೂರ ಗೊತ್ತಾಪುಂಡು. ಬೊಳಂಗಾರ ತುಡರ್ ತುಳುನಾಡ ದೈವರಾಜ ಬಬ್ಬುಸ್ವಾಮಿನ ಭಕ್ತಿ ಪದಕೊಲು ಧ್ವನಿಸುರುಳಿಯನ್ನು ವಿ4 ನ್ಯೂಸ್ ಚಾನೆಲ್ನ ಮಾಲಕರಾದ ಲಕ್ಷ್ಮಣ್ ಕುಂದರ್ ಅವರು ಬಿಡುಗಡೆಗೊಳಿಸಿ ಶುಭ ಹಾರೈಸಿದರು. ಧ್ವನಿಸುರುಳಿಯ ರಾಗ ಸಂಯೋಜಕ ಅಮಿತ್ ಕುಮಾರ್ ಬೆಂಗ್ರೆ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ತಂಡದ ಪರಿಶ್ರಮದಿಂದ ಹಾಗೂ ಎಲ್ಲರ ಸಹಕಾರದಿಂದ ಧ್ವನಿಸುರುಳಿ ಉತ್ತಮವಾಗಿ ಮೂಡಿಬಂದಿದ್ದು, ಎಲ್ಲರೂ ಕೇಳಿ ಆಶೀರ್ವದಿಸಿ ಎಂದರು. ಶುಭ ಸಂದರ್ಭಡ್ ಎನ್ನ ಗುರುಕುಲ ಏನ ರಮಾನಾಥ್ ಕೋಟೆಕಾರ್ ಸರ್ನ ಪುಸ್ತಕ ಬಿಡುಗಡೆ ಸಮಾರಂಭ ಎನ್ನ ಗುರುಕುಲಿಗೆ ಅಭಿನಂದನೆ ಸಲ್ಲಿಸ ಒಂದು ಅಂಚನೆ ಈ ಧ್ವನಿಸುರುಳಿಗೆ ಸಾಹಿತ್ಯ ಮಂದಿನಾರು ದೀಪಕ್ ಎಸ್ ಕೋಟ್ಯನ್ ಬಂದು ಅಂಚನೆ ಸಂಗೀತ ನಿರ್ದೇಶನ ಉಸ್ತಾದ್ ರಫೀಕ್ ಖಾನ್ ಸರ್ ಅಂಚನೆ ಐಟ್ ಗಾಯಕರಾದ ಯಾನ್ಲವಲ್ಲ ರಾಗ ಸಂಯೋಜನೆ ಯಾನ್ ಬೊಕ್ಕ
ಶ್ರೀಮತಿ ಲೋಲಾಕ್ಷಿ ಬೊಕ್ಕ ಶ್ರೀಕಾಂತ್ ಬೆಂಗ್ರೆ, ಹರ್ಷಿತ್ ಬೆಂಗ್ರೆ ಅಂಚನೆ ಐಕ್ ಕೊಳಲು ವಾದನ ಮಂದಿನಾರು ವರುಣ್ ರಾವ್ ಬೊಕ್ಕ ಕೀಬೋರ್ಡ್ ಪ್ರವೀಣ್ ಪ್ರಭು, ತಬ್ಲಾಡು ಶ್ರೀ ಸುಮನ್ ದೇವಾಡಿಗ ಅಂಚನೆ ಮಸ್ತ್ ಎಂಕ್ಲಿಗೆ ಬೆನ್ನೆಲುವಾದಂತಿನ V4 ನ್ಯೂಸ್ ಮೀಡಿಯಾ ಎಸ್ಪೆಷಲಿ ಮಸ್ತ್ ಥ್ಯಾಂಕ್ಸ್ ಪನೊಂದುಲ್ಲೆನ್ ಲಕ್ಷ್ಮಣ್ ಕುಂದಾರ್ ಸರ್ಗೆ ಬಾರಿ ಪೊರ್ಲುಡು ಒಂಜಿ ರೆಡಿ ಆತನು ಈ ಸಾಂಗ್ ನಿಕುಲು ಮಾತ ಕೇನ್ಲೆ ಆಶೀರ್ವಾದ ಮನ್ಪಲೆ ಅಂದು ನಟ್ಟೊಂದುಲ್ಲೆ. ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜೇಶ್ ಕದ್ರಿ, ಮುದ್ದು ಮೂಡುಬೆಳ್ಳೆ, ಧ್ಯಾನ ಸಂಗೀತ ಅಕಾಡೆಮಿಯ ಅಧ್ಯಕ್ಷೆ ಲೋಲಾಕ್ಷಿ, ಜಾನ್ ಚಂದ್ರನ್ ಮತ್ತು ಸಾಯಿ ಸುಂದರಿ ಸೇವಾ ಟ್ರಸ್ಟ್, ಧ್ಯಾನ ಸಂಗೀತ ಅಕಾಡೆಮಿಯ ಸದಸ್ಯರು ಮತ್ತು ಬೆಂಗ್ರೆ ಫ್ರೆಂಡ್ಸ್ ಹಾಗೂ ಹಿತೈಷಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಬೆನೆಟ್ ಜಿ ಅಮನ್ನ ಅವರು ಸ್ವಾಗತಿಸಿ ಅಭಿಜಿತ್ ಕರ್ಕೇರ ವಂದಿಸಿದ್ರು. ಮೈಮ್ ರಾಮದಾಸ್ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಬೊಳಂಗಾರ ತುಡರ್ ತುಳುನಾಡ ದೈವರಾಜ ಪಬ್ಬುಸ್ವಾಮಿನ ಭಕ್ತಿ ಪದಕುಲು ಎಂಬ ಧ್ವನಿ ಸುರುಳಿಗೆ ಸಾಹಿತ್ಯವನ್ನು ದೀಪಕ್ ಎಸ್ ಕೋಟ್ಯಾನ್ ನೀಡಿದ್ದು, ರಾಗ ಸಂಯೋಜನೆಯನ್ನು ಅಮಿತ್ ಕುಮಾರ್, ಸಂಗೀತ ನಿರ್ದೇಶನ ಹಾಗೂ ಸಿತಾರದಲ್ಲಿ ಉಸ್ತಾದ್ ರಫೀಕ್ ಖಾನ್ ಸಹಕರಿಸಿದ್ದು, ತಬ್ಲಾದಲ್ಲಿ ಸುಮನ್ ದೇವಾಡಿಗ, ಕೊಳಲು ವಾದನದಲ್ಲಿ ವರುಣ್ ರಾವ್, ಕೀಬೋರ್ಡ್ನಲ್ಲಿ ಪ್ರವೀಣ್ ಪ್ರಭು ಸಾಥ್ ನೀಡಿದ್ದಾರೆ. ಹಿನ್ನೆಲೆ ಗಾಯಕರಾದ ಅಮಿತ್ ಕುಮಾರ್ ಬೆಂಗ್ರೆ, ಲೋಲಾಕ್ಷಿ, ಶ್ರೀಕಾಂತ್ ಸಾಲಿಯಾನ್, ಹರ್ಷಿತ್ ಬೆಂಗ್ರೆ ಕಂಠಸಿರಿಯಲ್ಲಿ ಅದ್ಭುತವಾಗಿ ಹಾಡು ಮೂಡಿಬಂದಿದೆ. ಸ್ಟುಡಿಯೋ ಮಾಸ್ಟರ್ ಆಗಿ ಮಹೇಶ್ ಮತ್ತು ಧ್ವನಿ ಮುದ್ರಣ V4 ನ್ಯೂಸ್ ಮಂಗಳೂರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಗಳೂರು.